ನಮಸ್ಕಾರ. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ನಡೆದಂತಹ ಒಂದು ಹತ್ಯೆ, ಹಿಂದೂ ಕಾರ್ಯಕರ್ತರನ್ನ ಕೊಲೆಯಾಗಿದ್ದು, ಅವರ ಮನೆಗೆ, ಅವರ ತಂದೆ ತಾಯಿಗೆ, ಅವರ ಸಹೋದರಿಯರಿಗೆ, ಅವರ ಧರ್ಮಪತ್ನಿಗೆ ಸಾಂತ್ವನ ಹೇಳೋಗೋಸ್ಕರ ನಾನು ಉಡುಪಿಯಿಂದ ಹೊರಟಂಥ ಸಮಯದಲ್ಲಿ ಹೆಜಮಾಡಿ ಇದರಲ್ಲಿ ಸ್ಥಾನದಲ್ಲಿ ನನ್ನನ್ನು ತಡೆದ್ರು. ಪೊಲೀಸ್ ಇಲಾಖೆ ತಡೆದ್ರು. DC ಆರ್ಡರ್ ಮಾಡಿದಂತಹ ಕಾಪಿಯನ್ನು, ಬ್ಯಾನ್ ಮಾಡಿದಂಥ ಕಾಪಿಯನ್ನು ಕೊಟ್ಟರು. ನಾನು ಹೇಳ್ತೀನಿ, ಯಾರನ್ನು ಬ್ಯಾನ್ ಮಾಡ್ತಾ ಇದ್ರಿ? ಪ್ರಮೋದ್ ಮುತಾಲಿಕನಲ್ಲ, ಒಂದು ಹಿಂದೂ ನಾಯಕನನ್ನ, ಹಿಂದುತ್ವವನ್ನ, ಹಿಂದೂ ವಿರೋಧಿ ನೀತಿಯನ್ನು ತೋರಿಸ್ತಾ ಇದ್ದಾರೆ ನೀವು ಬ್ಯಾನ್ ಮಾಡಿ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಬ್ಯಾನ್ ಮಾಡಿದ್ದು ನಾವು ಒಪ್ಪಬಹುದು. ಕಾಂಗ್ರೆಸ್ಸು ಹಿಂದೂ ವಿರೋಧಿ, ಮುಸ್ಲಿಂ ಅಪೀಸ್ಮೆಂಟ್ ಮಾಡಿಕೊಂಡನೇ ಇವತ್ತು ಬಂದಂತ ಕಾಂಗ್ರೆಸ್ ಗೌರ್ಮೆಂಟ್ ನನ್ನನ್ನು ಸಾಕಷ್ಟು ಸಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬ್ಯಾನ್ ಮಾಡಿದ್ದಕ್ಕೆ ನಾನು ಅವರನ್ನ ಧಿಕ್ಕಾರ ಹೇಳಿದ್ದೀನಿ, ಅವರನ್ನು ಒಪ್ಪುತ್ತೇನೆ ಅವ್ರನ್ನ. ಆದರೆ ನೀವು ಹಿಂದುತ್ವದ ಆಧಾರದ ಮೇಲೆ, ಹಿಂದೂಗಳ ಮತದಿಂದ ಇವತ್ತು ಹಿಂದೂ ನಾಯಕನನ್ನು ತಡೆಯುವಂತಹದ್ದು ನೀಚ ನಿರ್ಲಜ್ಜ ಕೆಲಸ ಮಾಡಿದರೆ, ಹಿಂದೂ ವಿರೋಧಿಗಳಿದ್ದೀರಿ ಅಂತ ಅನ್ನುವಂಥದ್ದು ಸಾಬೀತು ಮಾಡಿ ತೋರಿಸಿದರೆ ನೀವು. ನಿಮ್ಮದೇ ಕಾರ್ಯಕರ್ತರು ಇವತ್ತು ಸರ್ಕಾರದಲ್ಲಿ ಇರುವಂತಹ ಪಕ್ಷದ ಕಾರ್ಯಕರ್ತರೇ ಇವತ್ತು ಸಾವಿರಾರು ಜನ ರಾಜೀನಾಮೆ ಕೊಟ್ಟು ನಿಮ್ಮ ಮುಖಕ್ಕೆ ಉಗಿತಾ ಇದ್ದಾರೆ ಅಂತ ಅನ್ನುವಂಥ ನಿಮಗೆ ಅರ್ಥ ಆಗ್ತಾ ಇಲ್ವಾ? ಅಂಥ ಸಂದರ್ಭದಲ್ಲೂ ಕೂಡ ಇವತ್ತು ನನ್ನನ್ನು ತಡಿತೀರಿ ನೀವು. ನಾನು ಯಾವುದೋ ಸಭೆಗೆ, ಯಾವುದೋ ರ್ಯಾಲಿಗೆ, ಯಾವುದೋ ಭಾಷಣಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ನಾನು ಒಂದು ದುಃಖದ ಮನೆಗೆ, ಸಾವಿನ ಮನೆಗೆ ಹೋಗ್ತಾ ಇದ್ದೀನಿ. ಆ ಸಾವಿನ ಮನೆಗೆ ನಾವು ಇದ್ದೀವಿ ನಿಮ್ಮ ಜೊತೆಗೆ ಅಂತ ಹೇಳುವಂತ ಧೈರ್ಯ ತುಂಬುವಂತ ಆ ಕಾರ್ಯಕರ್ತರಿಗಿರ್ಬೋದು, ಆ ಮನೆಯವರಿಗಿರ್ಬೋದು, ಅಲ್ಲಿ ಸುತ್ತಮುತ್ತಲಿರುವಂತ ಹಿಂದೂಗಳಿಗಿರ್ಬೋದು ಧೈರ್ಯ ಕೊಡುವಂತಹದ್ದು ಕಾರ್ಯವನ್ನು ನಾವು ಮಾಡಲೇಬೇಕಾಗತ್ತೆ. ಇವತ್ತು ನಮ್ಮನ್ನು ನೀವು ತಡೆದಿದ್ದು ಅಕ್ಷಮ್ಯ ಅಪರಾಧವನ್ನ ಮಾಡಿದಿರಿ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಈ ರೀತಿಯ ಪ್ರವೃತ್ತಿ ನೀವು ಮುಂದುವರೆದರೆ ಪರ್ಯಾಯ ಶಕ್ತಿ, ಪರ್ಯಾಯ ಹಿಂದೂ ಇವತ್ತು ಪಕ್ಷ ನಿರ್ಮಾಣ ಮಾಡುವಂತ ಅನಿವಾರ್ಯತೆ ನೀವೇ ಹುಟ್ಟು ಹಾಕ್ತಾ ಇದ್ದೀರಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಕಾರ್ಯಕರ್ತರು ಯಾರ್ಯಾರಿದ್ದಾರೆ, ಒಂದು ಸ್ವತಂತ್ರವಾಗಿ ಹಿಂದುತ್ವಕ್ಕಾಗಿ, ಹಿಂದೂ ರಾಷ್ಟ್ರಕ್ಕಾಗಿ, ಇವತ್ತು ಹಿಂದೂಗಳ ಸುರಕ್ಷತೆಗೋಸ್ಕರ ಚುನಾವಣೆಗೆ ನಿಂತು ನಿಮ್ಮನ್ನು ಧಿಕ್ಕರಿಸ್ತೀವಿ ಅಂತ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಬೇರೆ ಸಂಘಟನೆಯ ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ರು ಹೋಗಿದ್ದಾರೆ, ಇನ್ನು ಬೇರೆ ಬಜರಂಗ ದಳದ ಕಾರ್ಯಕರ್ತರು ಹೋಗಿದ್ದಾರೆ, ಹಿಂದೂ ಜಾಗರಣ ಕಾರ್ಯಕರ್ತರು ಹೋಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆ ಸಂಘಟನೆಯ ಕಾರ್ಯಕರ್ತರು ಏನು ಅಪರಾಧ ಮಾಡಿದೆ, ಏನು ತಪ್ಪು ಮಾಡಿದೆ? ನಾನು ಪ್ರಖರ ಹಿಂದುತ್ವದ ಹಿನ್ನೆಲೆಯಲ್ಲೇ ಒಂದೇ ಒಂದು ಪೈಸಾ, ಒಂದು ಇಂಚು ಕೂಡ ಹಿಂದುತ್ವದಲ್ಲಿ ಕಾಂಪ್ರಮೈಸ್ ಮಾಡದೆ ಹೋರಾಟ ಮಾಡ್ತಾ ಇರುವಂತಹ ನಾಯಕನನ್ನ ಇವತ್ತು ಶ್ರೀರಾಮ ಸೇನೆ ಸಂಘಟನೆಯನ್ನು ತಡಿತೀರಿ ಅಂತಂದ್ರೆ ತಾರತಮ್ಯ ತೋರಿಸ್ತಾ ಇದ್ದೀರಿ ನೀವು ಹಿಂದುತ್ವದಲ್ಲಿ. ಸೊ ಹಿಂದೂ ಸಂಘಟನೆಗಳನ್ನು ಒಡೆಯುವಂತಹ ನೀಚ ಕೆಲಸ ಮಾಡ್ತಾ ಇದ್ದಾರೆ ನೀವು. ಈ ರೀತಿಯ ಪ್ರವೃತ್ತಿ, ಈ ರೀತಿಯ ಮಾನಸಿಕತೆ ಸರಿಯಲ್ಲ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಧಿಕ್ಕಾರ ಇರಲಿ ನಿಮಗೆ.